ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನೀಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ. ಅವಳ ಎಂಗೇಜ್ಮೆಂಟ್ ಇವತ್ತು. ಸೊ ಅವಳನ್ನು ಸ್ವಲ್ಪ ರೆಡಿ ಮಾಡಿಸಿ ಮನೆಗೆ ಬಂದು ನಾನು ರೆಡಿಯಾಗಿ ಮತ್ತೆ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಹೋಗ್ಬೇಕಂತಿದ್ದೀನಿ. ಸೊ ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಆ್ಯಂಡ್ ಮೈ ಬ್ಯೂಟಿಫುಲ್ ಬ್ರೈಡ್ ಇಸ್ ರೆಡಿ. ರೆಡಿಯಾಗಿ ಹೊರಟೆ ಈಗ ಎಂಗೇಜ್ಮೆಂಟಿಗೆ. ದಿಸ್ ಔಟ್ಫಿಟ್. ಮಮ್ಮಿ ಬಾಯ್. ಮಮ್ಮಿ ಬಾಯ್. Look this feeling smile. Sweating. See who is with me. Chancha. Hi. Sacha, hi. Say hi. ಕಟ್ಟಪಾಡಿ ಹೆಸರು ಮಾಡಿದೆವು. ವಂದನ ಮ್ಯಾಮ್ ಊಟ ತಗೊಂಡು ಬಂದು. ಗ್ರೇಸಿ ಮ್ಯಾಮ್ ಮಗ ಸೊಂಡು ಜೋಂಚೆ ಇದುವೆ. ಮಗ ಸೊಂಡು ಜೋಂಚೆ. ದೀದಿ ಥ್ಯಾಂಕ್ ಯು. ಕಾಲೆ ಸ್ಪೆಷಲ್ ಅಸ ಗಲರಿ ಮಗ ಸೊಂಡು ಜೋನು ಅಲ್ಲದು ಅನ್ಯಾಯ್. ಜೋ ಫೋಟೋ ಸಪ್ಲೈಯರ್ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. Sachi. मोगा गरम काळजात मजा पेटला असो तुझे विणे सांग हो पालमो कसो. ಫಂಕ್ಷನಿಗೆಲ್ಲ ಹೋಗಿ ಬಂದೆ. ಈಗ ಸಂಜೆ ನಾನು ಅಪ್ಪ ಅಮ್ಮನ ಜೊತೆ ಈಗ ಮನೆಗೆ ಸ್ವಲ್ಪ ಗ್ರೋಸರೀಸ್ ಎಲ್ಲ ತರಲಿಕ್ಕೆ ಹೋಗ್ತಾ ಇದ್ದೇನೆ. ಈವ್ನಿಂಗ್ ಒಂದು ರೌಂಡ್. ಅದಾದ್ಮೇಲೆ ಮಮ್ಮಿದು ಟ್ರೀಟ್ ಉಂಟಂತೆ ನಮಗೆಲ್ಲ, ಅಲ್ವಾ ಇಲ್ವಾ? ನನದು ಗೊತ್ತಿಲ್ಲ ಯಾರು ತಿಂಡಿ ತೆಗೆದು ಕೊಡ್ತಾರೆ, ನಾನು ತಿನ್ನೋದಷ್ಟೇ. ಚರ್ಮುರಿಯ ನನಗೆ ಬಾಯ್ಲ್ ಚರ್ಮುರಿ. ಸೊ ಗ್ರೋಸರಿ ಎಲ್ಲ ತಗೊಂಡು ನಾವು ನೆಕ್ಸ್ಟ್ ಹೋದದ್ದು ಫಿಶ್ ಮಾರ್ಕೆಟಿಗೆ. ಕಾವೂರಲ್ಲಿರುವ ಫಿಶ್ ಮಾರ್ಕೆಟಿಗೆ ಹೋದದ್ದು. ವಾಟ್ ಇಸ್ ಮೆಣಸಿ ಬೊಡ್ಡಾಗಿ ನೋಡಿ 1 kg ಅಷ್ಟು. ಅದೊರ್ದುಂಟಂದ ಅದೊಂದು ಜಾಸ್ತಿ ಉಂಟು. ಒಳ್ಳೆದಿದ್ದದು ಕೊಡಿ. ಮಮ್ಮಿನ ಕೌನ ಏನೇ ಸೂಪರ್ ಆತಾ. एक किलो पूरा 1 kilo puro. Adi murad na sotte idlanye.
ಮಂಜಲ್ ತಟ್ಟೆ ಇದು ಅವ್ರದ್ದು ರುಚಿಂದ ಉಂಟು ಪೈಸೆ ಬರೀ ಅಲ್ಲೇ ಆನೆಪಟ್ಟಿ. ಅಮ್ಮನ ಲೆಕ್ಕದಲ್ಲಿ ನಮಗೆ ಚರ್ಮುರಿ ಉಂಟು. ನಾವಿಲ್ಲಿ ಚರ್ಮುರಿ ಟೇಸ್ಟ್ ಮಾಡುವಂತ ಬಂದ್ವಿ. ಅದರಲ್ಲಿ ಚರ್ಮುರಿ ಇರಲಿಲ್ಲ. ಸೊ ಮಸಾಲೆ ಪುರಿ, ಸೇವ್ ಪುರಿ, ಬ್ರೆಡ್ ಆಮ್ಲೆಟ್ ತಗೊಂಡ್ವಿ. ಅದ್ರ ಜೊತೆ ಮೋಮೋಸ್ ಇತ್ತು, ಅದನ್ನು ಕೂಡ ಟ್ರೈ ಮಾಡಿದ್ವಿ. ಮೋಮೋಸ್ ಅಂತೂ ತುಂಬಾ ಒಳ್ಳೆದಿತ್ತು. ಮಸಾಲೆ ಪುರಿ ಮತ್ತು ಸೇವ್ ಪುರಿ ಟೇಸ್ಟ್ ಹೇಳೋದಾದರೆ ಎವರೇಜ್ ಆಗಿತ್ತು. ಈವನ್ ಬ್ರೆಡ್ ಆಮ್ಲೆಟ್ ಕೂಡ ಎವರೇಜ್ ಆಗಿತ್ತು. ಮೋಮೋಸ್ ವೆರಿ ಗುಡ್. ಸೊ ಇಲ್ಲಿಂದ ಮನೆಗೆ ಬಂದು ಫಿಶ್ ಎಲ್ಲ ತಂದಿದ್ವಿ ನೋಡಿ. ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ವಿ. ನಮಗೆ ಈ ಜಂಜಿ ಏನು ಹೇಳ್ತಾರೆ ನೋಡಿ, ಅದು ಏಡಿ, ಅದು ನೆಕ್ಸ್ಟ್ ಡೇ ಕುಕ್ ಮಾಡಲಿಕ್ಕಿತ್ತು. ಸೊ ನಾವು ಹಾಗೇ ಫ್ರಿಜ್ಜಲ್ಲಿ ಇಡಲ್ಲ. ನಾವೇನು ಮಾಡ್ತೇವೆ ಅಂದರೆ ಅದನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಅದನ್ನು ಸ್ವಲ್ಪ ವಿನೆಗರ್, ಟರ್ಮರಿಕ್ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು 5 ಮಿನಿಟ್ಸ್ ಇಟ್ಟು ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ತೇವೆ. ಅದನ್ನು ಬಾಯ್ಲ್ ಮಾಡಬೇಕು. ಇದು ಚೆನ್ನಾಗಿ ಕುಕ್ ಆದಮೇಲೆ ಮತ್ತೆ ಇದನ್ನು ಕಂಪ್ಲೀಟ್ಲಿ ಕೂಲ್ ಆಗಲಿಕ್ಕೆ ಇಡಬೇಕು. ಕೂಲ್ ಆದಮೇಲೆ ಇದನ್ನು ನೀವು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಸೊ ಇದು ನನ್ನ ಮಮ್ಮಿದು ಟಿಪ್ ಒಂದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.